ಈಜಿಪ್ಟ್, ಚೀನಾ, ಇರಾನ್, ಗ್ರೀಸ್ ಅತಿ ಹಳೆಯ ಇತಿಹಾಸವನ್ನು ಉಳಿಸಿಕೊಂಡಿದೆ. ಸ್ಯಾನ್ ಮ್ಯಾರಿನೋ ಅತಿ ಹಳೆಯ ಪ್ರಜಾರಾಜ್ಯ ಎನಿಸಿದೆ. ಇರಾನ್, ಪರ್ಷಿಯಾ, ಅಕ್ಕಡಿಯನ್ ರಾಜಸತ್ತೆ ಇತ್ಯಾದಿ ಕ್ರಿಸ್ತಪೂರ್ವ 3200ರಲ್ಲಿ ಇತ್ತು. ಈಜಿಪ್ಟಿನ ಫರೋ ಅರಸೊತ್ತಿಗೆಯು ಕ್ರಿಸ್ತಪೂರ್ವ 3100ರಲ್ಲಿ ಆರಂಭವಾಗಿದೆ. ವಿಯೆಟ್ನಾಂನಲ್ಲಿ ಕ್ರಿಸ್ತಪೂರ್ವ 2879ರಲ್ಲಿ ಹಾಂಗ್ಕಾಂಗ್ ರಾಜಸತ್ತೆ ಆರಂಭ ಕಂಡಿದೆ. ಅರ್ಮೇನಿಯಾದ ಹೆಕ್ಜನ್ ಅರಸೊತ್ತಿಗೆಯು ಕ್ರಿಸ್ತಪೂರ್ವ 2492ರಲ್ಲಿ ಶುರು ಕಂಡಿದೆ. ಚೀನಾದ ಕ್ಸಿ ಅರಸು ಮನೆತನವು ಕ್ರಿಸ್ತಪೂರ್ವ 2070ರಲ್ಲಿ ಆಡಳಿತ ಹಿಡಿಯಿತು. ಭಾರತದಲ್ಲಿ ಕ್ರಿಸ್ತಪೂರ್ವ 2000ರಲ್ಲಿ ಸಿಂಧೂ ನಾಗರಿಕತೆ ಅರಳಿದೆ. ಜಾರ್ಜಿಯಾದಲ್ಲಿ ಕ್ರಿಸ್ತಪೂರ್ವ 1300ರಲ್ಲಿ ಕ್ರಮಬದ್ಧ ಆಡಳಿತ ವ್ಯವಸ್ಥೆ ಬಂದುದಾಗಿ ಗ್ರೀಕ್ ದಾಖಲೆ ಹೇಳುತ್ತದೆ. ಕ್ರಿಸ್ತಪೂರ್ವ 980ರಲ್ಲಿ ಡಿಮ್ಡ್ ಕಿಂಗ್ಡಮ್ ಆಳ್ವಿಕೆ ತೆರೆದುಕೊಂಡಿದೆ. ಕ್ರಿಸ್ತಪೂರ್ವ 800ರಲ್ಲಿ ಗ್ರೀಸ್ನಲ್ಲಿ ನಡೆದ ಪ್ರಜಾಸತ್ತೆಗಳು ಆರಂಭವಾಗಿವೆ. ಜಪಾನ್ನಲ್ಲಿ ಕ್ರಿಸ್ತಪೂರ್ವ 660ರಲ್ಲಿ ಜಿಮ್ ರಾಜನು ರಾಜಸತ್ತೆ ತೆರೆದಿಟ್ಟ. ಜಪಾನ್ನ ರಾಜಸತ್ತೆ ಉಳಿದಿರುವ ಅತಿ ಹಳೆಯದು ಎನ್ನಲಾಗಿದೆ. ಇನ್ನು ಸ್ಯಾನ್ ಮಾರಿನೋ ವಿಶೇಷ ಏನೆಂದರೆ ಕ್ರಿಸ್ತಪೂರ್ವ 301ರಲ್ಲಿ ರಿಪಬ್ಲಿಕ್ ಆಫ್ ಸ್ಯಾನ್ ಮಾರಿನೋ ಹುಟ್ಟಿದೆ.